ತಾಳಿ ಗದ್ದಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮೇಡಮ್, ಬಹುಶಃ ನಾನು ನಿಮ್ಮಲ್ಲಿ ಕೇಳಬೇಕು, ನೀವು ತಾಳಿಯ ವಿಚಾರದಲ್ಲಿ ಮಾತಾಡಿದ್ರಿ. ತಾಳಿ ಅನ್ನುವಂಥದ್ದು ವಿವಾಹಿತ ಮಹಿಳೆಯ ಆಯ್ಕೆಯೋ ಅನಿವಾರ್ಯತೆಯೋ ಅನ್ನುವಂಥದ್ದು? ಆಯ್ಕೆ ಆಗಿರಬೇಕೋ ಅನಿವಾರ್ಯತೆ ಆಗಿರಬೇಕು? ಆಯ್ಕೆ ಕೂಡ ಅನಿವಾರ್ಯತೆ ಕೂಡ. ಯಾಕೆ ಅಂದ್ರೆ ಅದು ಮುಖ್ಯವಾಗಿ ನಿಮ್ಮ ಮಾತಿನಲ್ಲಿ ದ್ವಂದ್ವ ಇದೆ. ಆಯ್ಕೆಯೋ ಅನಿವಾರ್ಯತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಬಹುದು. ಅದು ಆಯ್ಕೆ ಅಥವಾ ಅನಿವಾರ್ಯತೆ ಅನ್ನುವಂಥದ್ದು ಅಂದ್ರೆ ಯಾವುದು ಅನ್ನುವಂಥದ್ದು? ಆಯ್ಕೆ ಕೂಡ ಹೌದು, ಅನಿವಾರ್ಯನೂ ಹೌದು. ಅದು ಎರಡೂ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಯ್ಕೆ ಅಂತ ಆದ್ರೆ ನಿನ್ನೆ ಅವರು ಮಾಡಿರುವಂತ ಕಾರ್ಯಕ್ರಮದಲ್ಲಿ ತಪ್ಪೇ ಇಲ್ಲ ಅಂತ ಆಗ್ಬಿಡುತ್ತೆ. ಆಯ್ಕೆ ಅಂತ ಆದ್ರೆ ಅನಿವಾರ್ಯತೆ ಅಲ್ಲ. ಅಲ್ಲಿ ಏನಂದ್ರೆ ಆಗ ಅವ್ರಿಗೆ ತಾಳಿಯನ್ನ ಇದೇ ಇಲ್ಲ ಅವರಲ್ಲಿ ಅಂತ ಹೇಳದ್ಮೇಲೆ ಅಂತ ತಾಳಿ ತೆಗೆಸುವಂತ ಕಾರ್ಯಕ್ರಮ ಯಾಕೆ ಮಾಡಿದ್ರು ಅನ್ನೋದು ನನ್ಗೆ ಬಹಳ ಒಂದು ಸರ್ಪ್ರೈಸಿಂಗ್. ಅದು ಯಾಕೆ ಈ ತರ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳ್ಕೊಂಡು ಎಲ್ಲೋ ಒಂದ್ ಕಡೆ ಈ ತಾಳಿ ಸಂಪ್ರದಾಯನ ಇಟ್ಕೊಂಡು ಅವ್ರಿಗೆ ತಮಾಷೆ ಮಾಡಿದಾಗೆ ಉಂಟು ಈ ಒಂದು ಕಾರ್ಯಕ್ರಮ ಮಾಡಿದಂಥದ್ದು. ಮತ್ತು ಅದಕ್ಕಿರೋಂಥ ಮೌಲ್ಯ ಎಷ್ಟಿದೆ ಅಂತ ಹೇಳಿದ್ರೆ ಇವನ್ ಮಕ್ಕಳು ಕೂಡ ಅದಕ್ಕೆ ತುಂಬ ಬೆಲೆ ಕೊಡ್ತಾರೆ. ತಾಯಿ ತಂದೆ ವಿವಾಹಿತರು ಮತ್ತೆ ಆ ತಾಳಿಗೂ ಅದಕ್ಕೊಂದು ಶ್ರೇಷ್ಠವಾದ ಒಂದು ಇದುಂಟು. ಎಂತ ಹೇಳ್ತಾರೆ, ಆಚಾರ ವಿಚಾರಗಳಿದೆ ಅದ್ರ ಬಗ್ಗೆ. ಮತ್ತೆ ಅದಕ್ಕೆ ತಾಳಿ ಪೂಜೆ ಅಂತ ಕೂಡ ಕೆಲವು ಮಾಡೋದು ಇದೆ. ಮತ್ತೆ ಸಿಸ್ಟಮೈಸ್ ಲೈಫ್ ಅಂದ್ರೆ ಒಂದು ಖುಷಿ ಆಗ್ತದೆ. ಯಾರೇ ಆಗ್ಲಿ ನಾವು ಹೇಗೇಗೋ ಬದುಕೋದಕ್ಕಿಂತ ಒಂದು ಸಿಸ್ಟಮ್ ಅಲ್ಲಿ ನಾವು ಬದುಕ್ತಿದ್ದೀವಿ. ಅದೇ ಆ ವಿಚಾರಕ್ಕೆ ಬಂದ್ರಿ, ಆಯ್ಕೆ ಅಥವಾ ಅನಿವಾರ್ಯತೆ. ಮೇಡಮ್ ಹೇಳಿದ್ರು ಅದು ಒಂದು ರೀತಿಯಲ್ಲಿ ಅನಿವಾರ್ಯತೆ ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡ ರೀತಿಯಲ್ಲಿ ಮಾತಾಡಿದ್ರು. ಸೊ ಏನ್ ಹೇಳ್ತೀರಿ ನೀವು? ತಾಳಿ ಅನ್ನೋದು ಇವತ್ತಿನ ಆಧುನಿಕ ಹೆಣ್ಣು ಮಗಳ ಆಯ್ಕೆ, ಅದು ಅನಿವಾರ್ಯತೆ ಅಲ್ಲ. ಯಾಕೆಂತಂದ್ರೆ ಅದು ಅವಳ ಸ್ವಾತಂತ್ರ್ಯ. ಅದು ತಾಳಿಯನ್ನ ಹಾಕಿ ಮೇಡಮ್ ಒಂದು ವಿಚಾರವನ್ನ ಹೇಳಿದ್ರು. ಬಹುಶಃ ಒಂದು ವ್ಯವಸ್ಥೆಯೊಳಗೆ ನಾವು ಬದುಕ್ತಾ ಇದ್ದೇವೆ. ತಾಳಿ ಅನ್ನುವಂತ ಒಂದು ವ್ಯವಸ್ಥೆ ಏನಿದೆ, ಹಿರಿಯರು ಎಲ್ಲ ಯೋಚನೆ ಮಾಡಿ ಹಿರಿಯರ ಸಮ್ಮುಖದಲ್ಲಿ ಕಟ್ಟಿರುವಂತದ್ದು. ಸೊ ಅದಕ್ಕೆ ಅದರದ್ದೇ ಆದಂತ ಗೌರವ ಇದೆ. ಸೊ ಅದು ಬೇಕು ಅಂತ ಅನ್ಸೋದಿಲ್ಲ ಒಬ್ಳು ಮಹಿಳೆಗೆ. ಅಂತದ್ದು ಇದ್ರೆ ಈ ಸಮಾಜ ಸಿಸ್ಟಮ್ಯಾಟಿಕ್ ಆಗಿ ನಡ್ಕೊಂಡು ಹೋಗಬಹುದು. ಅದು ಒಂದು ಸಮುದಾಯದ ಆಚರಣೆ, ಒಂದು ಸಮುದಾಯದಲ್ಲಿ ಮಾತ್ರ ಆಚರಣೆ ಇದ್ದದ್ದು, ಎಲ್ಲಾ ಸಮುದಾಯಗಳಲ್ಲಿ ಇಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ಮತ್ತು ಇನ್ನೊಂದು ನಾನು ಹೇಳಬೇಕಾದದ್ದು, ಮೇಡಮ್ ಆಗ್ಲೇ ಹೇಳಿದ ಹಾಗೆ ತಾಳಿಗೆ ಕುರಿತಾದಂತಹ ಇರುವಂತಹ ಆಚರಣೆಗಳು. ಮತ್ತು ನಮ್ಮಲ್ಲಿ ವೈಧವ್ಯದ ಪರಿಕಲ್ಪನೆ ಇಲ್ಲ. ತಾಳಿಯನ್ನ ನಾವು ಯಾವಾಗ ತೆಗೆದೆ, ಗಂಡ ಸತ್ತಾಗ ತಾಳಿ. ಆದ್ರೆ ವೈಧವ್ಯದ ಪರಿಕಲ್ಪನೆ ಇಲ್ಲದ ಮೇಲೆ ತಾಳಿಯನ್ನ ಹಾಕುವುದು ಮತ್ತು ತಾಳಿಯನ್ನ ತೆಗೆಯುವುದು, ಅದರ ಹಿನ್ನೆಲೆಯನ್ನ ಹೇಗೆ ಯಾಕಂತಂದ್ರೆ ನಮ್ಮ ಇಡೀ ಪುರಾಣಕ್ಕಿಂತ ನಮ್ಮ ಜನಪದ ಪರಿಕಲ್ಪನೆಯನ್ನ ಗಮನಿಸಿಕೊಂಡ್ರೆ, ನಮ್ಮ ಸಿರಿಯನ್ನೇ ಆಗ್ಲಿ ಅಥವಾ ಮಾನಿಗಳನ್ನೇ ಆಗ್ಲಿ ಗಮನಿಸಿಕೊಂಡ್ರೆ ಅಲ್ಲಿ ವೈಧವ್ಯದ ಪರಿಕಲ್ಪನೆ ಇಲ್ಲ. ವೈಧವ್ಯ ಅನ್ನುವ ಒಂದು ಸಮಸ್ಯೆ ಇದ್ದದ್ದು ಯಾರಿಗೆ? ಅದು ಮೇಲ್ವರ್ಗದವರಿಗೆ, ಮೇಲ್ಜಾತಿಯವರಿಗೆ ಮಾತ್ರ ಹೊರತು ಕೆಳವರ್ಗದ ಮತ್ತು ಕೆಳಜಾತಿಯ ಹೆಣ್ಣು ಮಕ್ಕಳಿಗೆ ವೈಧವ್ಯದ ಪ್ರಶ್ನೆಯೇ ಇರಲಿಲ್ಲ ಅವರಲ್ಲಿ. ಹಾಗಾಗಿ ಅಲ್ಲಿ ತಾಳಿಯ ಪ್ರಶ್ನೆಯೇ ಬರುವುದಿಲ್ಲ ಅಲ್ವಾ? ವೈಧವ್ಯದ ಪ್ರಶ್ನೆಯೇ ಇಲ್ಲ ಅಂತಂದ್ಮೇಲೆ ತಾಳಿಯ ಪ್ರಶ್ನೆ ಹೇಗ್ ಬರ್ತದೆ? ಅಲ್ಲ, ಅದು ಬರಲ್ಲ ಅಂದ್ಮೇಲೆ ಈ ಕಾರ್ಯಕ್ರಮ ಯಾಕೆ ಅಂತ ನಾನು ಕೇಳೋದು. ಆ ಪ್ರಶ್ನೆಯೇ ಅವರಲ್ಲಿ ಇಲ್ಲ ಅಂದ್ಮೇಲೆ ಯಾಕೆ ಆ ಕಾರ್ಯಕ್ರಮ ಮಾಡಬೇಕಿತ್ತು ಅಂತ. ಎಸ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಪದ್ಮನಾಭ ಅಂತ ಪುತ್ತೂರಿನಿಂದ ಮಾತಾಡ್ತಾ ಇದ್ದೇನೆ. ಎಸ್ ಪದ್ಮನಾಭ ಅವರೇ, ಮಾತಾಡಿ. ಏನ್ ಹೇಳ್ತೀರಿ? ಬಹುಶಃ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಿನ್ನೆ ನಡೆದಿರುವಂತ ಕಾರ್ಯಕ್ರಮ ಏನಿದೆ. ಹೌದು, ಅಲ್ಲಿ ಒಬ್ರು ತಾಯಂದಿರು ಕೂತಿದ್ದಾರೆ. ಅವ್ರು ಹೇಳ್ತಾರೆ ತಾಳಿ ಬಹಳ ಆಗ್ತದೆ. ಅವರ ತಾಳಿ ಎಷ್ಟು ಕಿಲೋ ಇದೆ ಅಂತ ನಾನು ಕೇಳ್ಬೇಕು ಮೊದ್ಲು. ಯಾಕಂದ್ರೆ ತಾಳಿ ಅನ್ನೋದು ಭಾರತದ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದ ವಿಚಾರ. ಯಾಕಂದ್ರೆ ಈ ತಮಿಳುನಾಡಿನವರು ಏನೋ ಒಂದು ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿ ಇವರು ಮಂಗಳೂರಿನಲ್ಲಿ ಕೂತ್ಕೊಂಡು ಅದನ್ನ ಸಮರ್ಥನೆ ಮಾಡೋದಕ್ಕೆ ಹೊರಡ್ತಾರಲ್ಲ, ಈ ವ್ಯವಸ್ಥೆ ಮಂಗಳೂರಿನಲ್ಲಿ ಇರುತ್ತೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಪೆರಿಯಾರ್ ಚಳವಳಿ ಆಯ್ತು. ಅಲ್ಲೆಲ್ಲ ಮೂರ್ತಿಗಳಿಗೆ ಚಪ್ಪಲಿ ಮಾಲೆ ಹಾಕಿ ಮೆರವಣಿಗೆ ಮಾಡೋದು, ರಸ್ತೆ ಬದಿಯಲ್ಲಿ ಧರ್ಮಾಂಸ ಮುಕ್ಕೋದು, ಈ ರೀತಿಯದ್ದೆಲ್ಲ ನಡೀತದೆ. ಯಾಕಂದ್ರೆ ಅಲ್ಲಿ ಪ್ರಗತಿಪರರು ಅಂತ ಹೇಳಿಸಿಕೊಂಡವರು ಭಾಷಾಂಧರು ಎಲ್ಲ ಇದ್ದಾರೆ. ಆದ್ರೆ ಮಂಗಳೂರು ಆ ಪ್ರವೃತ್ತಿ ಇಲ್ಲ. ಯಾಕಂದ್ರೆ ಇಲ್ಲಿ ಬಹಳ ಸಭ್ಯರಿದ್ದಾರೆ, ಜನ ಸುಸಂಸ್ಕೃತರಿದ್ದಾರೆ. ಇಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡ್ಲಿಲ್ಲ ಅನ್ನುವಂತ ಮಾತನ್ನ ಅವರು ಯಾವ ಮಾನದಂಡದಲ್ಲಿ ಹೇಳ್ತಾ ಇದ್ದಾರೆ? ಮಹಿಳೆಯರು ಇವತ್ತು ಇಲ್ಲ, ಆ ಒಂದು ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿಯಲ್ಲಿ ಮಹಿಳೆಯರು ಇಲ್ಲ. ಇವತ್ತು ಬಹಳ ಬದಲಾಗಿದೆ. ಇಲ್ಲಿ ಪರಿಸ್ಥಿತಿ ಬಹಳ ಬದಲಾಗಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಮಹಿಳೆಯರು ಬಹಳ ಉತ್ತಮವಾದ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ಹೊರೆ ಆಗದಂತ ಈ ತಾಳಿ ಈ ತಮಿಳುನಾಡಿನ ಕೆಲವು ಹೆಂಗಸರಿಗೆ ಯಾಕೆ ಹೊರೆ ಆಯ್ತು ಅಂತ ನಾನು ಕೇಳಬೇಕು. ಮತ್ತೆ ಇನ್ನೊಂದು ವಿಚಾರ ಅವರು ಹೇಳಿದ್ರು, ನಮ್ಮ ಪ್ರಾಚೀನ ಜನಪದ ಸಂಸ್ಕೃತಿಯಲ್ಲಿ ಈ ರೀತಿಯದ್ದೆಲ್ಲ ಇರ್ಲಿಲ್ಲ. ಜನಪದ ಸಂಸ್ಕೃತಿಯಲ್ಲಿ ನಿಮ್ಗೆ ಸ್ವೇಚ್ಛಾಚಾರ ಮಾಡೋದಿಕ್ಕೆ ಏನೆಲ್ಲ ಬೇಕು ಅದನ್ನ ಮಾತ್ರ ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ? ನಿಮ್ಗೆ ವಿಜ್ಞಾನ ಇವತ್ತಿದು ಬೇಕು, ತಂತ್ರಜ್ಞಾನ ಇವತ್ತಿದು ಬೇಕು. ನೀವೇನು ಇವತ್ತು ಲಂಗೋಟಿ ಕಟ್ಟಿಕೊಂಡು ತಿರುಗೋದಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಪರಿಸ್ಥಿತಿ ಬದಲಾಗ್ತಾ ಇದೆ.
ಇವತ್ತು ಸ್ವೇಚ್ಛಾಚಾರದ ಹೆಸರಲ್ಲಿ, ಲಿವಿಂಗ್ ಟುಗೆದರ್ ಅನ್ನುವಂತ ಹೆಸರಲ್ಲಿ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇವೆ, ಎಲ್ಲ ಕೋರ್ಟ್ ಮೆಟ್ಲನ್ನ ಹತ್ತುತ್ತಾ ಇದ್ದಾರೆ. ನೀವು ಹಾಗಾದ್ರೆ ಅವರ ಸಮರ್ಥನೆಯನ್ನ ಮಾಡ್ತೀರಾ? ಇವತ್ತು ಎಷ್ಟೋ ಸಾಂಪ್ರದಾಯಿಕವಾದಂತಹ ಜೀವನ ಪದ್ಧತಿಯಲ್ಲಿ ಎಷ್ಟೋ ಪೀಳಿಗೆಯನ್ನ ಕಳೆದುಕೊಂಡಿದ್ದೇವೆ ನಾವು. ಎಷ್ಟೋ ಪೀಳಿಗೆಗಳ ಕಾಲ ಈ ಸಂಸ್ಕೃತಿ ನಡೆದುಕೊಂಡು ಬಂದಿದೆ. ನೀವು ಈ ಲಿವಿಂಗ್ ಟುಗೆದರ್ ಎಷ್ಟು ವರ್ಷಗಳ ಕಾಲ ನಡಿಬಹುದು ಅಂತ ಹೇಳಿ ಹಾಗಾದ್ರೆ. ಎಸ್ ಧನ್ಯವಾದಗಳು ಪದ್ಮನಾಭ ಅವರೇ. ಮೇಡಮ್, ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಬಹುಶಃ ಈ ತಾಳಿಯನ್ನ ತೆಗೆದಿಡಬೇಕು, ತಾಳಿ ತೆಗೆದೇ ನಮಗೆ ಸ್ವಾತಂತ್ರ್ಯ ಅನ್ನುವಂತ ಒಂದು ಮನಸ್ಥಿತಿ ಅಥವಾ ವಿಚಾರಧಾರೆ ಸ್ವೇಚ್ಛಾಚಾರಕ್ಕೆ ಕಾರಣ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಅನಿಸೋದಿಲ್ಲ ಮೇಡಮ್? ಸ್ವೇಚ್ಛಾಚಾರದ ಪ್ರಶ್ನೆ ಅಲ್ಲ, ಅದವರು ನಾನು ಆಗ್ಲೇ ಹೇಳಿದೆ ಅಲ್ಲ, ಅದವರ ಅವರವರ ವೈಯಕ್ತಿಕ ಆಯ್ಕೆ ಮತ್ತು ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅಷ್ಟನ್ನ ಮಾತ್ರ ನಾನು ಹೇಳಬಲ್ಲೆ. ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಎಲ್ಲವನ್ನ ಹೇರುವಂತದ್ದಿದೆ ಅಲ್ಲ, ಸಂಸ್ಕೃತಿಯ ಹೆಸರಿನಲ್ಲಿ ಎಲ್ಲವನ್ನ ಹೇರುವಂತ. ಮೇಡಮ್, ಅಂದ್ರೆ ಒಂದು ವಿಚಾರ ಬಹುಶಃ ತಾವು ಆಗ್ಲೇ ಹೇಳಿದ್ರಿ, ನಮ್ಮ ಕೆಳವರ್ಗದ ಅಥವಾ ಜಾನಪದ ಸಂಸ್ಕೃತಿಯನ್ನ ಇಟ್ಟುಕೊಂಡಿರುವಂತ ಸಮುದಾಯಗಳು ಏನಿದೆ ಅಲ್ಲ, ಇನ್ನೊಂದು ವಿಷಯ, ಅವರಲ್ಲಿ ಈ ತಾಳಿಯ ಪರಿಕಲ್ಪನೆ ಇರ್ಲಿಲ್ಲ. ಸೊ ಈಗ ಅವರ ಸಂಸ್ಕೃತಿಗೂ ಇದು ಎಂಟ್ರಿ ಆಗ್ತಾ ಇದೆ. ಬಹುಶಃ ನೀವು ಗಮನಿಸ್ತಾ ಇದ್ದೀರಾ ಏನು? ಇಲ್ಲಿನ ಬಹಳಷ್ಟು ಕೆಳವರ್ಗಗಳು ಅಂತ ಆ ಸಂದರ್ಭದಲ್ಲಿ ಗುರುತಿಸಲ್ಪಟ್ಟಂತ ಸಮುದಾಯಗಳೇನಿದಾವೆ ಅಲ್ಲೂ ಕೂಡ ತಾಳಿ ಅನ್ನುವಂತ ಪರಿಕಲ್ಪನೆ ಈಗ ಎಂಟ್ರಿ ಆಗಿದೆ ಸೊ ಅವರ ಸಂಸ್ಕೃತಿಯಲ್ಲಿ. ಸೊ ಏನು ಸಮಸ್ಯೆ, ಏನು ಇದ್ರೆ ಏನು ಸಮಸ್ಯೆ ಆಗಬಹುದು, ಇದ್ರೆ ಏನು ಸಮಸ್ಯೆ ಕಳ್ಕೊಳ್ಳೋದಕ್ಕೆ ಏನಿಲ್ವಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗತ್ತೆ. ಯಾವುದನ್ನ ತಾಳಿ ಅನ್ನುವಂತ ಪರಿಕಲ್ಪನೆ ಇದ್ರೆ ತಪ್ಪು ಕಳ್ಕೊಳ್ಳುವಂಥದ್ದು ಏನಿಲ್ವಲ್ಲ ಅನ್ನುವಂಥದ್ದು ಒಂದು ರೀತಿಯ ಹೇರಿಕೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಪುರುಷಾಧೀನತೆಯ ಎಡೆಗೆ ಸಾರು ಅಂದ್ರೆ ಒಳ್ಳೆಯ ವಿಚಾರಗಳು ಎಲ್ಲಿಂದ ಬಂದರೂ ಕೂಡ ಸ್ವೀಕರಿಸು ಅಂತ ಹೇಳಿದಂತ ಸಮಾಜ ನಮ್ಮದು ಭಾರತೀಯ ಸಮಾಜ. ಖಂಡಿತ. ಸೊ ಈ ತಾಳಿ ಎನ್ನುವಂತ ಪರಿಕಲ್ಪನೆ ಒಳ್ಳೆಯದು ಅಂತ ಅನಿಸೋದಿಲ್ವಾ? ಇದ್ರೆ ಏನು, ಅದರಿಂದ ಹೊರೆ ಆಗುವಂತದ್ದು ಏನಿಲ್ಲ. ಮತ್ತು ಹೇಳುದು ಭಾರತೀಯ ಸಮಾಜ ಅನ್ನುವಾಗ ನಾವು ಅದನ್ನ ಒಂದು ಬಿಂದುವಿನಲ್ಲಿ ನೋಡುವುದಲ್ಲ, ಅದಕ್ಕೆ ಸಾವಿರಾರು ಮುಖಗಳಿವೆ. ಸಮಾಜವನ್ನ ನಾವು ಒಂದೇ ನೆಲೆಯಲ್ಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಅವರವರದ್ದೇ ಆದಂತಹ ಒಂದು ಆಚಾರ ವಿಚಾರಗಳಿವೆ, ಅದನ್ನು ಕೂಡ ಗೌರವಿಸಬೇಕಲ್ವಾ, ಅದನ್ನು ಕೂಡ ಮಾನ್ಯ ಮಾಡ್ಬೇಕಲ್ವಾ. ಆ ಹಿನ್ನೆಲೆಯಲ್ಲಿ ಅದನ್ನು ಗುರುತಿಸಿಕೊಳ್ಬೇಕೆ ಹೊರತು ಬೇರೆ ಅದನ್ನ ಯಾರು ಹೇರ್ತಿದ್ದಾರೆ ಅಂತ ನನಗೆ ಅನ್ಸೋದಿಲ್ಲ. ಯಾಕೆ ಅಂದ್ರೆ ಒಂದು ವಿಚಾರ ಮೇಡಮ್ ಹೇಳೋದಕ್ಕೆ ನಾನು ಸ್ವಲ್ಪ ಇನ್ಕ್ಲೂಡ್ ಮಾಡಿ ಹೇಳ್ತೀನಿ. ಬಹುಶಃ ಸಂಘ ಪರಿವಾರದ ಏನು ಇತಿಹಾಸವನ್ನ ತಿರುಚುವಂತ ಕಾರ್ಯಕ್ರಮಗಳಾಗಿರಬಹುದು, ಸಂಸ್ಕೃತಿಯನ್ನ ತಿರುಚುವಂತ ಕಾರ್ಯಕ್ರಮಗಳಾಗಿರಬಹುದು, ಅದನ್ನ ಒಪ್ಪೋಸ್ ಮಾಡ್ತಾ ಇದ್ದಾರೆ ಕೆಲ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತವ್ರು. ಪ್ರತಿಭಟನಾರ್ಥಕವಾಗಿ ಇದನ್ನು ಮಾಡ್ತಾ ಇದ್ದೀವಿ ನಾವು. ಸೊ ನಮ್ಮ ಸಂಸ್ಕೃತಿಯಲ್ಲಿ ನೀವು ಹೇಳುವಂಥದ್ದು ನಮ್ಮ ಸಂಸ್ಕೃತಿ, ಸಂಘ ಪರಿವಾರ ಹೇಳುವಂಥದ್ದು, ಹಿಂದೂ ಪರ ಸಂಘಟನೆಗಳು ಹೇಳುವಂಥದ್ದು ನಮ್ಮ ಸಂಸ್ಕೃತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಂಸ್ಕೃತಿ ಆಗಿರ್ಬೋದು, ಬುಡಕಟ್ಟಿಗೆ ಬೇರೆದೇ ಸಂಸ್ಕೃತಿ ಇದೆ. ಸೊ ನೀವು ನಮ್ಮದು ಮಾತ್ರ ಸಂಸ್ಕೃತಿ, ನಾವು ಹೇಳಿದ್ದೆ ಸರಿ ಅಂತ ಹೇಳುವಂತ ಮನೋಭಾವವನ್ನು ತೋರಿಸ್ತೀರಿ ಅನ್ನುವಂಥದ್ದು ಪ್ರಬಲ ಆಕ್ಷೇಪ ಇರುವಂತದ್ದು. ಖಂಡಿತ ಇಲ್ಲ. ಸಂಘ ಪರಿವಾರ ಏನ್ ಮಾಡ್ತಿದೆ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಎಲ್ಲರೂ ಗಮನ ಕೊಟ್ಟು ನೋಡಿದ್ರೆ ಬಹುಶಃ ಯಾರು ಅಂತ ಮಾತುಗಳು ಆಡ್ಲಿಕ್ಕೆ ಹೋಗಲ್ಲ. ಇವರು ಬ್ರಾಹ್ಮಣೀಕರಣ ಅಂತ ಹೇಳಿದ್ರು. ಬ್ರಾಹ್ಮಣ ಅಂದ್ರೆ ಏನು? ಬ್ರಾಹ್ಮಣ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನ ಒಂದು ಗೊತ್ತಿರೋನು. ಬ್ರಹ್ಮಜ್ಞಾನ ಅಂತ ಹೇಳಿದ್ರೆ ಪ್ರಕೃತಿ ಬಗ್ಗೆ ಎಲ್ಲ ಆಚರಣೆಗಳು ಇಡೀ ದೇಶದಲ್ಲಿ ಆಚರಣೆಗೆ ಬರಬೇಕು ಅನ್ನುವಂತ ಮನಸ್ಥಿತಿ ನಿಮ್ಮ ಕಡೆಯಲ್ಲಿ ಇದೆ. ಸೊ ಅದರ ಪ್ರತಿಭಟನಾರ್ಥಕವಾಗಿ ಕಾರ್ಯಕ್ರಮಗಳಾಗ್ತಾ ಇದೆ. ಯಾಕೆ ಅಂದ್ರೆ ಈ ಬ್ರಹ್ಮಜ್ಞಾನ ಅಂತ ಏನ್ ಹೇಳಿದ್ರೆ ಪ್ರಕೃತಿ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರೋ ಅಂತವನು, ಎಲ್ಲವನ್ನು ಸಮಾನವಾಗಿ ನೋಡುವಂತವನು ಬ್ರಾಹ್ಮಣ. ಅಲ್ಲಿ ಅಂಬೇಡ್ಕರ್ನು ನಾನು ಬ್ರಾಹ್ಮಣ ಅಂತ ಕರಿಬಹುದು. ಯಾಕೆ ಅಂದ್ರೆ ಅಂತ ಒಂದು ವ್ಯಕ್ತಿ ಅಂಬೇಡ್ಕರ್ ಆಗಿದ್ರು. ಸೊ ಆ ವಿಚಾರಗಳು ಎಲ್ಲ ಕಡೆಗೂ ತಲುಪಬೇಕು ಅನ್ನೋದು ಖಂಡಿತ ಎಲ್ಲರೂ ಆಸೆ ಪಡ್ತಾರೆ. ಯಾಕಂದ್ರೆ ಇವತ್ತು ಇಡೀ ಪ್ರಪಂಚ ನೋಡ್ತಾ ಇದೆ ನಮ್ಮ ದೇಶದ ಕಡೆ. ಯಾಕೆ ಅಂತ ಹೇಳಿದ್ರೆ ವೈಜ್ಞಾನಿಕವಾದ ರೀತಿಯಲ್ಲಿ ನಾವು ಎಲ್ಲವನ್ನು, ನಮ್ಮ ಪದ್ಧತಿಗಳಿವೆ, ಎಲ್ಲವೂ ವೈಜ್ಞಾನಿಕ ರೀತಿಯಲ್ಲೇ ಇದೆ. ಸೈನ್ಸ್ನ ಮೀರಿದಂಥ ವಿಚಾರಗಳು ನಮ್ಮಲ್ಲಿ ಇದೆ. ಅದೆಲ್ಲ ಗೊತ್ತಿರೋರಿಗೆ ಮಾತ್ರ ಅದು ಈ ವಿಚಾರಗಳು ಸರಿ ಅಂತ. ಹಾಗೆ ಸಂಘ ಪರಿವಾರ ಅಂತ ನಿಟ್ಟಿನಲ್ಲಿ ನಡೆಯುವಾಗ ಇವರು ಇಲ್ಲ, ನಮ್ಮ ನೇರಕ್ಕೆ ನಡೀಲ್ಲ, ಪ್ರಕೃತಿಯ ನೇರಕ್ಕೆ ನಡೀರಿ ಅಂತ ಹೇಳ್ತಾರ ಅಂತ ವಿಚಾರ. ಇಡೀ ಪ್ರಕೃತಿ ಏನ್ ಹೇಳ್ತದೆ ಅದರ ನೇರಕ್ಕೆ ನಡೀರಿ ಅಂತ ಹೇಳ್ತಿರೋಂಥ ವಿಚಾರಗಳು ಸಂಘ ಪರಿವಾರ ಮಾಡ್ತಿರೋಂಥದ್ದು. ಯಾಕೆ ನಾವು ಹೇಳದ್ದೇ ಸರಿ ಅಂತ ಅಲ್ಲ. ಸಂಘ ಪರಿವಾರ ಅಂದ ತಕ್ಷಣ ನೀವು ಬ್ರಾಹ್ಮಣ ಅಂತ ಮಾತ್ರ ನೆನೆಸಬೇಡಿ, ಅಲ್ಲಿ ಎಲ್ಲರೂ ಇದ್ದೀವಿ. ನಾವೆಲ್ಲ ಯಾರು ಅಂತ ಕೇಳಿದಾರ? ಯಾರು ಕೇಳಿದಾರೆ? ನಾವೇನ್ ಬ್ರಾಹ್ಮಣರಲ್ಲ. ಆದ್ರೂ ಕೂಡ ವಿಚಾರಗಳು ಏನಿದೆ, ಸಂಘ ಪರಿವಾರದ ನಾವೇನ್ ಪಡ್ಕೊಳ್ತಿದೀವಿ, ಆ ವಿಚಾರಗಳು ಖಂಡಿತ ಸತ್ಯ ಇದೆ. ಸೊ ಎಸ್ ಮೇಡಮ್, ಇದು ಒಂದು ರೀತಿಯಲ್ಲಿ ಇಡೀ ಭಾರತ ಒಂದು ಸಂಸ್ಕೃತಿಯನ್ನ ಫಾಲೋ ಮಾಡುವಂತ ಹಂತಕ್ಕೆ ತಲುಪಿದೆ ಈ ಹೊತ್ತಲ್ಲಿ.
ಒಂದೇ ರೀತಿಯಲ್ಲಿ ಅಂದ್ರೆ ಸಂಘ foreign ಪರಿವಾರ ದೇಶದಿಂದ ಬಂದು ಇಲ್ಲಿ ಬಂದು ಹಿಂದೂಗಳಲ್ಲಿ ಹೆಚ್ಚು ಮೆಜಾರಿಟಿ ಆ ರೀತಿ ಇದೆ. ನೋಡಿ, ನೀವು ಅಮೆರಿಕಕ್ಕೆ ಹೋದ್ರೆ ಅಮೆರಿಕದಲ್ಲಿ ದೇಶದ ಯಾವ ಮೂಲೆಗೆ ಪ್ರವಾಹದ ವಿರುದ್ಧ ಈಜುವ ಪ್ರಯತ್ನ ಅಂತ ಅನಿಸೋದಿಲ್ವಾ? ಅಲ್ಲ ಅಲ್ಲ, ಅಮೆರಿಕಕ್ಕೆ ಹೋದ್ರೆ ನೀವು ದೇಶದ ಯಾವ ಮೂಲೆಗೆ ಹೋದ್ರೂ ನಿಮ್ಗೆ ಒಂದೇ ರೀತಿಯ ಆಹಾರ ವಿಹಾರ ಎಲ್ಲ ಸಿಗ್ತದೆ. ಎಸ್, ಭಾರತಕ್ಕೆ ಬಂದ್ರೆ ನಿಮ್ಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋದ್ರೆ ಒಂದೊಂದು ಸಮುದಾಯಗಳದ್ದು ಕೂಡ ಆಹಾರ ವಿಹಾರ, ಬದುಕುವ ಕ್ರಮ, ಆಲೋಚನೆ, ವಿಧಿ ನಿಷೇಧಗಳು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಎಲ್ಲಾ ಸಮುದಾಯಗಳನ್ನು ಕೂಡ ಗೌರವಿಸಬೇಕಲ್ವಾ? ಏಕತೆಯಲ್ಲಿ ಬಹುತ್ವವನ್ನ ನಾವು ಸಾಧಿಸಿದವರು, ಬಹುಶಃ ಆ ಬಹುತ್ವವನ್ನ ನಾವು ಗೌರವಿಸುವುದು ಕೂಡ ನಮ್ಮ ಕರ್ತವ್ಯ ಹೌದಲ್ವಾ? ಹಾಗಾಗಿ ಆ ಹಿನ್ನೆಲೆಯಲ್ಲಿ ಪ್ರಕೃತಿಗೆ ಹತ್ತಿರ ಆಗಿರುವಂತಹದ್ದೇ ಸಂಸ್ಕೃತಿ. ಬಹುಶಃ ಸ್ತ್ರೀಯ ಪ್ರಕೃತಿಗೆ ಹತ್ತಿರ ಆಗಿರುವವಳು, ಅವಳ ದೇಹ ಪ್ರಕೃತಿಯ ಸಂಸ್ಕೃತಿಗೆ ಹತ್ತಿರ ಆಗಿರೋದು. ಆ ಹಿನ್ನೆಲೆಯಲ್ಲಿ ಅವಳನ್ನು ಗೌರವಿಸಬೇಕಾದಂಥ ಕೆಲಸ ಮಾಡಬೇಕೇ ಹೊರತು ಒಂದು ಹೆಣ್ಣಿನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಥವಾ ಹೆಣ್ಣನ್ನು ಮತ್ತೆ ತುಳಿಯುವಂತಹ ಅಥವಾ ಹೆಣ್ಣನ್ನು ನಿಗ್ರಹಿಸುವಂತಹ ಕೆಲಸವನ್ನ ಮಾಡುವಂಥದ್ದನ್ನ ಬಹಿರಂಗವಾಗಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮುಖಾಂತರ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಅಂತ ಭಾವಿಸ್ತೀರಾ ಮೇಡಮ್? ಅಥವಾ ನಾನು ಹೇಳುದು ಹುಟ್ಟು ಹಾಕುವಂತ ದ್ವೇಷವನ್ನ, ಸಂಘರ್ಷವನ್ನ ಅಥವಾ ಜಗಳವನ್ನ ಮಾಡೋದು ಉದ್ದೇಶ ಅಲ್ಲ. ನಾನು ಹೇಳ್ತಾ ಇರೋದು, ನಾವು ಮಾಡುವ ಆಚರಣೆಗಳನ್ನ ವೈಚಾರಿಕವಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾದ ಉದ್ದೇಶ. ನಾವು ಯಾವುದೇ ಒಂದು ವಿಚಾರವನ್ನ, ಆಚರಣೆಯನ್ನ ಅನುಸರಿಸ್ತಾ ಇದ್ದೀವಿ, ಯಾವುದೋ ಒಂದು ವಿಧಿಯನ್ನ ಅನುಸರಿಸ್ತಾ ಇದ್ದೀವಿ ಅಂತಂದ್ರೆ ಅದರ ಅರ್ಥ ಏನು ಅಂತ ತಿಳ್ಕೊಂಡು ಅದನ್ನ ಅನುಸರಿಸುವುದು ಬಹಳ ಮುಖ್ಯವಾದದ್ದು. ಅದರ ಅರ್ಥ ತಿಳಿಯದೆ ನಾವು ಅದನ್ನ ಅನುಸರಿಸಿದ್ರೆ ತಾಳಿಗೆ ಒಂದು ಮಹತ್ತರವಾದಂತ ಅರ್ಥ ಇದೆ ಅಂತ ಹೇಳ್ತೀರಾ ಮೇಡಮ್? ನೀವು ಭಾವಿಸ್ತೀರಾ? ತಾಳಿ ಅನ್ನುವಂತ ಕಲ್ಪನೆ ಏನಿದೆ, ಅದಕ್ಕೊಂದು ಮಹತ್ವವಾದಂತ ಕಲ್ಪನೆ ಇದೆ, ಗೌರವ ಇದೆ, ಅದರದೇ ಆದಂತ ಒಂದು ಸಂಸ್ಕೃತಿ ಇದೆ ಅನ್ನೋದನ್ನು ಒಪ್ತೀರಾ ನೀವು? ಅದು ಅವರವರಿಗೆ ಬಿಟ್ಟ ವಿಚಾರ, ವೈಯಕ್ತಿಕವಾಗಿ ಅವರಿಗೆ ಬಿಟ್ಟ ವಿಚಾರ. ತಾಳಿ ಅನ್ನುವಂಥದ್ದು ವೈಯಕ್ತಿಕವಾಗಿ ಅವರವರಿಗೆ ಬಿಟ್ಟ ವಿಚಾರ. ಆದರೆ ಅದನ್ನ ಸಾರ್ವಜನಿಕವಾಗಿ ಹಾಗೆ ವರ್ತಿಸ್ತಾರಂತಂದ್ರೆ ಅದನ್ನ ದೇಶದ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದು ಅವರಿಗೆ ಸ್ವಾತಂತ್ರ್ಯವನ್ನ ನಾವು ಬಹಿರಂಗ ಕಾರ್ಯಕ್ರಮದ ಮೂಲಕ ಮಾಡಬಹುದಾ? ಅಂದ್ರೆ ಒಬ್ಬರ ಭಾವನೆಗಳಿಗೆ ಧಕ್ಕೆ ಆಗುವಂತ ಕಾರ್ಯಕ್ರಮಗಳನ್ನ ಮಾಡಬಹುದು. ಅದು ಪ್ರಶ್ನೆ. ತಾಳಿಯನ್ನ ಕಟ್ ಮಾಡಿ ಬಿಸಾಕಿ ಬೀಫ್ ಬಿರಿಯಾನಿ ತಿಂದು ಕಾರ್ಯಕ್ರಮ ಸೆಲೆಬ್ರೇಟ್ ಮಾಡೋದು ಅಂತಂದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಮತ್ತೊಬ್ಬರ ಭಾವನೆಗೆ ಧಕ್ಕೆ ತರುವಂತ ಆಚರಣೆಗಳಲ್ವಾ ಇದು? ಸೊ ಇದನ್ನ ಸಮರ್ಥಿಸಿಕೊಂಡು ಮಾತಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು? ಅಲ್ಲ, ನಾನು ಆಗ್ಲೇ ಹೇಳಿದೆ ಅಲ್ಲ, ಅದು ಅವರವರ ವೈಯಕ್ತಿಕ ಆಯ್ಕೆ ಅಂತ. ತಾಳಿಯನ್ನ ಹಾಕುವುದು ಅಥವಾ ಹಾಕದೇ ಇರುವುದು ಅವರ ವೈಯಕ್ತಿಕ ಆಯ್ಕೆ. ಅದು ಅವರವರ ಅಭಿವ್ಯಕ್ತಿ ಹಿನ್ನೆಲೆಯಲ್ಲಿ ಮಹಿಳೆಯನ್ನ ನಿಗ್ರಹ ಮಾಡೋದಂದ್ರೆ ಯಾರು ನಿಗ್ರಹ ಮಾಡಿದ್ದಾರೆ? ನಮ್ಮನ್ನ ಯಾರು ಮಾಡಕ್ಕಾಗಲ್ಲ ರೀ. ನಾವು ಸಹ ಹೆಣ್ಣು ಮಕ್ಕಳೇ, ನಮ್ಮನ್ನ ಯಾರು ನಿಗ್ರಹ ಮಾಡ್ಲಿಕ್ಕಾಯ್ತು? ಹಾಗೆ ಒಳ್ಳೆ ಕೆಲಸಗಳನ್ನ ಮಾಡುವಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಾವು ಕೆಟ್ಟ ಕೆಲಸ ಮಾಡಿದ್ರೆ ಮಾತ್ರ ಅಲ್ವಾ ನಿಗ್ರಹ ಮಾಡ್ಲಿಕ್ಕೆ ಬರ್ತಾರೆ ಯಾರು ಸಹ. ಹಾಗೆ ಹೆಣ್ಮಕ್ಳಿಗೆ ಈಗ ಹಿಂದಿನ ಕಾಲದಿಂದ ನೋಡಿದ್ರು ವೇದಗಳು ಕಲ್ತವ್ರು ಇದ್ದಾರೆ, ಆಯ್ತಾ? ದೇವತೆಗಳ ವಿಚಾರ ತಗೊಂಡ್ರೆ ನಾವು ದುರ್ಗಾ ಮಾತೆನೆ ಪ್ರಮುಖವಾಗಿ ಆರಾಧನೆ ಮಾಡುವಂಥದ್ದು. ಹೆಣ್ಮಕ್ಳಿಗಿರೋ ಶಕ್ತಿ ಯಾರಿಗೂ ಇಲ್ಲ ಅಂತಾನೆ ಹೇಳ್ತಾರೆ. ಸೊ ಇಲ್ಲಿ ಈ ಒಂದು ತಾಳಿ ತೆಗೆಯುವಂತ ಕಾರ್ಯಕ್ರಮ ಏನಿದೆ, ಇದರ ಬಗ್ಗೆ ತಾವು ಹೇಳುವಂತದ್ದು ಇದು ಇಂಥ ಕಾರ್ಯಕ್ರಮಗಳನ್ನು ಮಾಡುವಂತದ್ದು ಸಮಾಜದ ಸ್ವಾಸ್ಥ್ಯದ ಕಾರಣಕ್ಕಾಗಿ ಒಳ್ಳೆಯದಲ್ಲ. ಯಾಕಂದ್ರೆ ಅಭಿಪ್ರಾಯ ಅವರವರ ಆಯ್ಕೆ ಮಾತ್ರ. ಸೊ ಬೇಕಾದ್ರೆ ಕಟ್ಟಿಕೊಳ್ಳಿ, ಇಲ್ಲದ್ರೆ ಬೇಡ ಬಿಟ್ಟು ಬಿಡ್ಲಿ, ಅವರವರ ವೈಯಕ್ತಿಕ ಆಯ್ಕೆ. ಎಸ್ ಮೇಡಮ್, ಧನ್ಯವಾದಗಳು. ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಎಸ್, ಇದು ಈ ಹೊತ್ತಿನ ವಿಶೇಷ. ನಿನ್ನೆ ನಡೆದಂತ ತಮಿಳುನಾಡಿನಲ್ಲಿ ನಡೆದಂತ ಕಾರ್ಯಕ್ರಮ ಬಹುಶಃ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಸೊ ಇದರ ಕನ್ಕ್ಲೂಷನ್ ಏನು ಅನ್ನುವಂಥದ್ದು ಬಹುತೇಕ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಜನ, ಯಾವ ರೀತಿ ಸ್ವೀಕರಿಸ್ತಾರೆ ಸಂಘಟನೆಗಳು, ಇದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಇದು ಈ ಹೊತ್ತಿನ ವಿಶೇಷ.